ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಯಿಂದಾಗಿ ಕಾಸರಗೋಡು ಜಿಲ್ಲೆ ತತ್ತರಿಸಿ ಹೋಗಿದೆ. ಮಳೆಯಿಂದಾಗಿ ಇಬ್ಬರು ಮೃತಪಟ್ಟ ಘಟನೆ ಕೂಡ ನಡೆದಿದೆ. ಮಧೂರು, ಪರಪ್ಪಾಡಿ, ಚೆನ್ನಕೋಡ್ ಚಂದ್ರಶೇಖರ ಹಾಗೂ ಹೊಸದುರ್ಗ ತಾಲೂಕಿನ ಮೈಚಕೋಲದ ಸುಧಾಕರ ಎಂಬವರು ಸಾವನ್ನಪ್ಪಿದ ದುರ್ದೈವಿಗಳು. ಭಾರೀ ಗಾಳಿ ಮಳೆಯ ಪರಿಣಾಮ 16 ಮನೆಗಳು ಕುಸಿದಿದೆ. ಮುನ್ನೆಚ್ಚರಿಕೆಯನ್ನ ಪಾಲಿಸುವಂತೆ ಜಿಲ್ಲಾಧಿಕಾರಿ ಸಜಿತ್ ಬಾಬು ಮನವಿ ಮಾಡಿಕೊಂಡಿದ್ದಾರೆ. ಮಂಜೇಶ್ವರ ತಾಲೂಕಿನಲ್ಲಿ ಮರ ಬಿದ್ದ ಹಿನ್ನೆಲೆಯಲ್ಲಿ ಫೆಲಿಕ್ಸ್ ಡಿಸೋಜಾ ಎಂಬವರ ಮನೆಗೆ ಹಾನಿಗೀಡಾಗಿದೆ. ಬಂದಡ್ಕ ವಿಲೇಜ್ನಲ್ಲಿರುವ ರಾಮಕೃಷ್ಣ ಎಂಬವರ ಮನೆಗೆ ಭಾರೀ ಮಳೆಯಿಂದಾಗಿ ಪೂರ್ಣವಾಗಿ ಹಾನಿಗೀಡಾಗಿದೆ. ಕುಂಬಡಾಜೆ ವಿಲೇಜ್ನಲ್ಲಿ ಉಪ್ಪಗಳ ಮೂಲೆಯಲ್ಲಿರುವ ಲಕ್ಷ್ಮೀನಾರಾಯಣ ಭಟ್ ಎಂಬವರ ಮನೆಗೆ ಮರ ಬಿದ್ದು ಮನೆ ಸಂಪೂರ್ಣವಾಗಿ ಹಾನಿಗೀಡಾಗಿದೆ. ಇಂದು ಬೆಳಗ್ಗೆ ಬೀಸಿದ ಭಾರೀ ಗಾಳಿಯಿಂದ ಕಾಸರಗೋಡು ಅಡ್ಕತ್ತಬೈಲ್ ಬೀಚ್ ಸತ್ಯನಾರಾಯಣ ಮಠದ ಪರಿಸರದಲ್ಲಿ 12 ಮನೆಗಳು ಹಾನಿಗೀಡಾಗಿವೆ. ಕೋಟಿಕುಳಂ ವಿಲೇಜ್ನಲ್ಲಿ ಮಾಳಿಗ ಒಳಪಿಲ್ ಕಾರ್ತ್ಯಾಯಿನಿ ಎಂಬವರ ಮನೆಗೆ ಸುರಿದ ಭಾರೀ ಮಳೆಯಿಂದಾಗಿ ಪೂರ್ಣವಾಗಿ ಕುಸಿದು ಬಿದ್ದಿದೆ. ಪಿಳಿಕೋಡು ವಿಲೇಜ್ನಲ್ಲಿ ಡ್ರೈನೇಜ್ ನೀರು ಕಟ್ಟಿ ನಿಂತ ಹಿನ್ನೆಲೆಯಲ್ಲಿ ಸುಮಾರು 60 ಕ್ವಿಂಟಲ್ ಮಿಕ್ಕ ಮನೆಗಳಿಗೆ ನೀರು ನುಗ್ಗಿದೆ.